ಉಳ್ಳಾಕುಲು ಬಚ್ಚನಾಯಕ ದೈವಗಳ ರೋಚಕ ಕಥೆ ಭಾಗ 4 ಅಂತಿಮ ಅಧ್ಯಾಯ. ಕೊಂಬಾರು ಮಲೆ ಪ್ರದೇಶ ಸುತ್ತಿ ತಾಯಿ ದುರ್ಗಾ ಪರಮೇಶ್ವರಿ ದೇವಿಯ ಅಣತಿಯಂತೆ ಶ್ರೀ ಸಿದ್ದಪ್ಪ ದೇವರಿಗೆ ಗುಡಿಯೊಂದನ್ನು ಕಟ್ಟಿ ಬಳಗಕ್ಕೆ ಪ್ರಾಣಿಯ ಶಿಕಾರಿಯೊಂದನ್ನು ಮಾಡಿ ಪುನಃ ಗುಂಡ್ಯಕ್ಕೆ ಬಂದ ಶ್ರೀ ಉಳ್ಳಾಕುಲು ರಾಜಕುಮಾರರಿಬ್ಬರೂ ವಿಶ್ರಾಂತಿ ಪಡೆದುಕೊಳ್ಳುತ್ತಿರುವಾಗ ಇಬ್ಬರಿಗೂ ಒಂದೇ ರೀತಿಯ ಸ್ವಪ್ನ ಬೀಳುತ್ತದೆ. ಆ ಸ್ವಪ್ನದಲ್ಲಿ ಗುಂಡ್ಯದ ಜನರಿಗೆ ಸಮಸ್ಯೆಯಾಗಿರುವ ಮಾಹಿತಿ ಹಾಗೂ ಅಲ್ಲಿನ ಕುಲ್ಯರ ಪೆರಗಡೆಯವರು ಅಪಾಯ ಸ್ಥಿತಿಯಲ್ಲಿರುವಂತೆ ಭಾಸವಾಗುತ್ತದೆ. ಕೊಣಾಜೆಯ ಜನ ಗುಂಡ್ಯ ಹೊಳಗೆ ಅಡ್ಡಲಾಗಿ ಕಟ್ಟಹಾಕಿ ಅವರ ಜಮೀನುಗಳಿಗೆ ಯಥೇಚ್ಛವಾಗಿ ನೀರು ಹರಿಸುವ ಉಪಾಯ ಅಲ್ಲಿನ ಅರಸರದ್ದಾಗಿತ್ತು. ಹಾಗೆಯೇ ಅವರು ಶಿಶಿಲ ಪಾಂಡವರ ಸೈನ್ಯವನ್ನು ಕರೆಸಿಕೊಂಡು ಗುಂಡ್ಯ ಹೊಳಗೆ ಅಡ್ಡಲಾಗಿ ವಿಶಾಲವಾದ ಕಟ್ಟ ಕಟ್ಟಲು ಆರಂಭಿಸಿ ಅದರ ನಿರ್ಮಾಣವೂ ಆಗುತ್ತದೆ. ನಿಧಾನವಾಗಿ ಸಂಪೂರ್ಣ ಗುಂಡ್ಯ ಮುಳುಗಲು ಆರಂಭಿಸಿತು. ಅಲ್ಲಿನ ಜನರ ಹಾಹಾಕಾರ ಮುಗಿಲು ಮುಟ್ಟಿತ್ತು. ಇತ್ತ ಕಟ್ಟದಿಂದ ತುಂಬಿದ ನೀರು ಉಳ್ಳಾಕುಲು ರಾಜಕುಮಾರರು ವಾಸ್ತವ್ಯ ಮಾಡಿದ್ದ ಈಗಿನ ಗುಂಡ್ಯ ತೋಟವೆಂಬ ಪ್ರದೇಶದ ಕಡೆಯೂ ಹರಿಯಲಾರಂಭಿಸಿತು. ಈ ಕಾರಣಕ್ಕೆ ಕುಲ್ಯರ ಪೆರಗಡೆಗೂ ಶಿಶಿಲ ಪಾಂಡವರ ಸೈನ್ಯಕ್ಕೂ ದೊಡ್ಡ ಜಗಳವಾಗಿ ಪೆರಗಡೆ ಸೈನ್ಯ ಸೋಲುವ ಅಂಚಿಗೆ ಬಂದು ನಿಂತಿತು. ಉಳ್ಳಾಕುಲು ರಾಜಕುಮಾರರ ಸೈನ್ಯದಿಂದ ಅಸಾಧ್ಯವೆಂದರಿತರು ಶ್ರೀ ಉಳ್ಳಾಕುಲು ರಾಜಕುಮಾರರು. ಇತ್ತ ದಕ್ಷಿಣ ರಾಜ್ಯ ಅಂದರೆ ತೆನೆಕಾಯಿ ರಾಜ್ಯದ ಬಚ್ಚನಾಯಕರು ಕಡಬ ಪ್ರಾಂತ್ಯದಲ್ಲಿದ್ದು ಇದನರಿತ ಶ್ರೀ ಉಳ್ಳಾಕುಲು ರಾಜಕುಮಾರರಿಬ್ಬರೂ ಅವರಿಗೊಂದು ಓಲೆ ಕಳುಹಿಸಿಕೊಡುತ್ತಾರೆ. ಬಚ್ಚನಾಯಕರು ಒಬ್ಬ ಪ್ರಧಾನಿಗಳು. ಉಳ್ಳಾಕುಲು ರಾಜಕುಮಾರರಂತೆ ಧರ್ಮರಕ್ಷಣೆಗೆ ತುಳುನಾಡಿಗೆ ಅವರು ಬಂದಿದ್ದರು. ದಕ್ಷಿಣ ರಾಜ್ಯದವರಾದ ಅವರು ತಂದೆ ತಾಯಿಯ ಒಟ್ಟು ಮಕ್ಕಳಾದ ಬಚ್ಚನಾಯಕ, ಉಚ್ಚನಾಯಕ, ಕರಿಯ ನಾಯಕ, ಬಿಳಿಯ ನಾಯಕ, ಮಂಜಣ್ಣ ನಾಯಕ ಹೀಗೆ ಒಟ್ಟು 5 ಜನರಲ್ಲಿ ಹಿರಿಯವರು. ಬಚ್ಚನಾಯಕರು ಉಳ್ಳಾಕುಲು ರಾಜಕುಮಾರರು ಕಳುಹಿಸಿದ ಓಲೆ ಓದಿ ವಿಷಯವನ್ನು ಪರಿಸ್ಥಿತಿ ಅರ್ಥೈಸಿ ಒಂದು ಕ್ಷಣವೂ ವ್ಯರ್ಥ ಮಾಡದೆ ಕುದುರೆಯಲ್ಲಿ ನೇರವಾಗಿ ಗುಂಡ್ಯಕ್ಕೆ ಬರುತ್ತಾರೆ. ಗುಂಡ್ಯ ಆಗಲೇ ಬಹುತೇಕ ಮುಳುಗಡೆಯಾಗಿತ್ತು. ಬಂದವರೇ ಉಳ್ಳಾಕುಲು ರಾಜಕುಮಾರರ ಜೊತೆ ಗೂಡಿ ನದಿಯಲ್ಲಿ ಕಟ್ಟಲಾದ ಕಟ್ಟದ ಬಳಿ ಬಂದು ಆ ವಿಶಾಲವಾದ ಉದ್ದನೆಯ ಕಟ್ಟಕ್ಕೆ 3 ಕಡೆ ಬಲವಾಗಿ ಕಾಲಿನಿಂದ ಒದೆಯುತ್ತಾರೆ. ಅಪಾರವಾಗಿ ಶೇಖರಣೆಯಾಗಿದ್ದ ನೀರು ಒಮ್ಮೆಗೆ ಕಡಿಮೆಯಾಗತೊಡಗಿ ಗುಂಡ್ಯ ಜನ ನಿಟ್ಟುಸಿರು ಬಿಡತೊಡಗಿದರು. ಆ ನಂತರ ಕೊಣಾಜೆ ಜನರ ಸೈನ್ಯವನ್ನು ಅವರ ಗಡಿ ಪ್ರದೇಶದವರೆಗೆ ಓಡಿಸಿಕೊಂಡು ಹೋಗಿ ಅಲ್ಲಿ ಗಡಿ ಗುರುತೊಂದನ್ನು ಶಾಶ್ವತವಾಗಿ ಮಾಡಿ ಆಚೆಯವರು ಆಚೆ, ಈಚೆಯವರು ಈಚೆ, ಯಾವ ಕಾರಣಕ್ಕೂ ಪರಸ್ಪರ ತೊಂದರೆ ನೀಡಬಾರದು ಎಂಬ ತೀರ್ಮಾನ ನೀಡುತ್ತಾರೆ. ಹೀಗೆ ಕೊಣಾಜೆ ಗುಂಡ್ಯ ಗಡಿ ಸಮಸ್ಯೆಯು ಅಲ್ಲಿ ಬಗೆಹರಿಯುತ್ತದೆ. ಹೀಗಿರುವಾಗ ಸುಬ್ರಹ್ಮಣ್ಯಕ್ಕೆ ಹೋಗುವಾಗ ಸಿಗುವ ಶಾಂತಿ ಕೈಯದ ದಾರಿಯಲ್ಲಿ ಶಿಶಿಲ ಪಾಂಡವರ ಸೈನಿಕರ ಕಡೆಯ ಒಬ್ಬ ದಲಿತ ವ್ಯಕ್ತಿ ಒಂದು ಬಂಟು ಮರಕ್ಕೆ ಹತ್ತಿ ಅಲ್ಲಿ ಅಡಗಿ ಕುಳಿತು ಬಚ್ಚನಾಯಕರ ಬರುವಿಕೆಗಾಗಿ ಕಾದು ಮೇಲಿನಿಂದ ನೇರವಾಗಿ ಕೇಪುಳ ಹೂವು ಸುತ್ತಿದ್ದ ಬಾಣ ಬಿಟ್ಟು ಬಚ್ಚನಾಯಕರ ತಲೆಯನ್ನು ಉರುಳಿಸುತ್ತಾನೆ. ಆ ತಕ್ಷಣ ಅಲ್ಲಿಯೇ ಇದ್ದ ಉಳ್ಳಾಕುಲು ರಾಜಕುಮಾರರು ಉರುಳಿಬಿದ್ದ ಬಚ್ಚನಾಯಕರ ಬೇರ್ಪಟ್ಟ ರುಂಡಕ್ಕೆ ಮದ್ದು ಕಟ್ಟಿ ರುಂಡವನ್ನು ಮುಂಡದೊಂದಿಗೆ ಜೋಡಿಸಿದಾಗ ಬಚ್ಚನಾಯಕರು ಎಂದಿನಂತೆ ಎಚ್ಚೆತ್ತುಕೊಳ್ಳುತ್ತಾರೆ. ಆ ನಂತರ ಬಚ್ಚನಾಯಕರನ್ನು ಸದಾ ನಮ್ಮೊಂದಿಗೆ ಪ್ರಧಾನಿಯಾಗಿ ಜೊತೆಯಾಗಿರಬೇಕು ಎಂದು ಕೋರಿಕೊಂಡ ಮೇರೆಗೆ ಜೀವ ಉಳಿಸಿದ ಉಳ್ಳಾಕುಲು ರಾಜಕುಮಾರರಿಗೆ ಹುಣಿಯಾಗಿ ಬಚ್ಚನಾಯಕರು ಅವರಿಗೆ ಪ್ರಧಾನಿಯಾಗಿ ಗುಂಡ್ಯ ಪ್ರದೇಶ ಬಿಟ್ಟು ತುಳುನಾಡಿನ ಇತರ ಪ್ರದೇಶಗಳಲ್ಲಿ ತಮ್ಮ ಮುಂದಿನ ಹೆಜ್ಜೆಯಿಡುತ್ತಾರೆ. ಶ್ರೀ ಉಳ್ಳಾಕುಲು ರಾಜಕುಮಾರರಿಗೆ ಮತ್ತು ಶ್ರೀ ಬಚ್ಚನಾಯಕ ಪ್ರಧಾನಿಗೆ ಮುಂದೆ ದೈವಶಕ್ತಿ ಪ್ರಾಪ್ತಿಯಾಗಿ ಇಂದಿಗೂ ಅವರು ಕೊಂಬಾರು ಮತ್ತು ಸಿರಿಬಾಗಿಲು ಗ್ರಾಮಗಳಲ್ಲಿ ಶಾಶ್ವತವಾಗಿ ನೆಲೆ ನಿಂತು ಇಲ್ಲಿನ ಜನರಲ್ಲಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಶ್ರೀ ದೈವಾರಾಧನೆಯ ಮೂಲಕ ಚಿರಸ್ಥಾಯಿಯಾಗಿ ಆರಾಧಿಸಲ್ಪಟ್ಟಿದ್ದಾರೆ.
ತಂದೆ ತಾಯಿಯ ವಾಕ್ನಂತೆ ಅವರ ರಾಜ್ಯಕ್ಕೆ ವಾಪಸಾಗದೇ ಇದ್ದಿರಬಹುದು, ಆದರೆ ತುಳುನಾಡಿನಲ್ಲಿ ಅಜರಾಮರವಾಗಿದ್ದಾರೆ. ಅವರು ಬಂದಿಳಿದ ಪ್ರದೇಶಗಳಲ್ಲೆಲ್ಲ ದೈವ ಚಾವಡಿಗಳಿವೆ, ಅವರ ಆರಾಧನೆಗಳಿವೆ. ಮೇತಿಕಲ್ಲು ಗುಡ್ಡಕ್ಕೆ ಹೋಗುವ ಹಾದಿಯಲ್ಲಿ ಬೆಟ್ಟದಲ್ಲಿ ಅಂದು ಕೆತ್ತಿದ ಮೆಟ್ಟಿಲುಗಳು, ಬೈಲೋಳಿ ಎಂಬ ಪ್ರದೇಶದಲ್ಲಿ ಅಲ್ಲಿ ಪಾದೆಗೆ ಬಿಟ್ಟಿರುವ ಬಾಣ, ಅಲ್ಲಿ ನೀರು, ಕೊಂಬಾರು ಮಂಚಮ, ಗುಂಡ್ಯ ಹೊಳೆಯಲ್ಲಿ ಕಟ್ಟಾಲಾಗಿರುವ ವಿಶಾಲವಾದ ಉದ್ದನೆಯ ಕಟ್ಟ, ಆ ಕಟ್ಟಕ್ಕೆ 3 ಕಡೆ ಇರುವ ಗಂಡಿಗಳು ನಮ್ಮನ್ನು ಇಂದಿಗೂ ಪ್ರತಿ ಕ್ಷಣವೂ ರೋಮಾಂಚಿತರನ್ನಾಗಿಸುತ್ತವೆ. ಶ್ರೀ ಉಳ್ಳಾಕುಲು ಮತ್ತು ಶ್ರೀ ಬಚ್ಚನಾಯಕ ದೈವಗಳು ನಮ್ಮನ್ನೆಲ್ಲ ಸದಾ ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು.